ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಅಡುಗೆ ಮನೆ ವಿಶಾಲವಾಗಿದ್ದು ಅಡುಗೆ ಮಾಡೋಕೆ ಬರದೇ ಹೋದರೆ ಏನು ಪ್ರಯೋಜನ ಹೇಳಿ? ನಾವು ಮಾಡೋ ಅಂತಹ ಅಡುಗೆ ತುಂಬ ಡಿಲೀಷಿಯಸ್ ಆಗಿರಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಹಾಗೆ ನಮ್ಮ ಅಡುಗೆ ಮನೆ ವಿಶಾಲವಾಗಿದೆ, ಇದರ ಜೊತೆಗೆ ಡಿಲೀಷಿಯಸ್ ರೆಸಿಪಿ ಕೂಡ ಇಲ್ಲಿ ತಯಾರಾಗ್ತಾ ಇರುತ್ತೆ. ಇವತ್ತು ಹೆಲ್ದಿ ಆಗಿರೋಂತಹ ರೆಸಿಪಿನ ಹೇಳ್ಕೊಡೋಕೆ ಅಂತ ನಮ್ಮ ಜೊತೆ ರಕ್ಷಾ ಶೆಟ್ಟಿ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ರಕ್ಷಾ ಅವರೇ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವಾಗ ನೀವು ಏನು ಮಾಡ್ಕೊಂಡಿರೋದು? ನಾನು ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಮನೆಯಲ್ಲೆಲ್ಲ ಹೇಗೆ ನಡೀತದೆ ಕೆಲಸಗಳೆಲ್ಲ? ಚೆನ್ನಾಗಾಗ್ತಾ ಇದೆ ಎಲ್ಲಾನು. ಓಕೆ, ರಕ್ಷಾ ಅವರು ಕೂಡ ಕುಕ್ಕಿಂಗ್ ಅಲ್ಲಿ ಎಕ್ಸ್ಪರ್ಟ್? ಹೌದು, ಸಂಡೇ ಮಾತ್ರ ಕುಕ್ಕಿಂಗ್ ಅಲ್ಲಿ ಎಕ್ಸ್ಪರ್ಟ್, ಬಾಕಿ ದಿನ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ? ಹೌದು. ರಕ್ಷಾ, ಇವತ್ತು ಯಾವ ರೆಸಿಪಿ ಮಾಡ್ತಿದ್ದೀರಾ? ಇವತ್ತು ನಾನು ಕ್ಯಾಶ್ಯೂ ರೈಸ್ ಮಾಡ್ಬೇಕಂತ. ಓಕೆ, ಕ್ಯಾಶ್ಯೂ ರೈಸ್ ಕೂಡ ಆಗುತ್ತೆ ಅಲ್ವಾ ಮಾಡೋಕೆ? ಇನ್ನೊಂದು ರೆಸಿಪಿ ಯಾವ್ದಂತ ಮತ್ತೆ ತಿಳ್ಕೊಳ್ಳೋಣ. ಕ್ಯೂರಿಯಾಸಿಟಿ ಸ್ವಲ್ಪ ಹಾಗೆ ಇರಲಿ ಅಲ್ವಾ? ಹೋಗೋಣ ಕಿಚನ್ಗೆ, ಬನ್ನಿ ಹೋಗೋಣ. ರಕ್ಷಾ ಅವರೇ, ಫಸ್ಟ್ ಹಾಗಾದ್ರೆ ಕ್ಯಾಶ್ಯೂ ರೈಸ್ ಮಾಡ್ತಾ ಇರೋ ಅಂಥದ್ದು ಏನು ಮಾಡಬೇಕು? ಫಸ್ಟ್ ಒಂದು ಕುಕ್ಕರಲ್ಲಿ ಆಯಿಲ್ ಹಾಕಬೇಕಾಗುತ್ತಾ? ಓಕೆ, ಇದಕ್ಕೆ ಆಯಿಲ್ ಹಾಕಬೇಕಾ? ಹೌದು. ರಕ್ಷಾ ಅವರೇ, ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸೋದು ಯಾವಾಗಲೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, ಆಯಿಲ್ ಹಾಕಾಯಿತು. ನೆಕ್ಸ್ಟ್ ನಾವೇನು ಹಾಕಬೇಕು? ಫಸ್ಟ್ ಇದಕ್ಕೆ ಜೀರಿಗೆ ಹಾಕಬೇಕು. ಓಕೆ, 1 ಸ್ಪೂನ್ ಬೇಕಾಗುತ್ತಾ? ಹಾಂ, 1 ಸ್ಪೂನ್ ಬೇಕಾಗುತ್ತೆ. ಜೀರಿಗೆ ಸ್ವಲ್ಪ ಫ್ರೈ ಆಗುವಾಗ ಆನಿಯನ್ ಹಾಕಿ. ಓಕೆ, ಆನಿಯನ್ ಎಷ್ಟು? 1 ತಗೊಂಡಿದ್ದೀರಾ? ಹಾಂ, 1 ತಗೊಂಡು. ಆನಿಯನ್ ಸ್ವಲ್ಪ ಬ್ರೌನಿಶ್ ಆಗಬೇಕು. ಓಕೆ, ಕ್ಯಾಶ್ಯೂ ರೈಸ್ ಅಂದರೆ ಕಂಪ್ಲೀಟ್ ತುಂಬ ಕ್ಯಾಶ್ಯೂಸ್ ಎಲ್ಲ ಹಾಕಿ ಮಾಡೋ ಅಂದದ? ಇಲ್ಲ, ಫುಲ್ ಹಾಕಿರ್ತೀರಾ ಕ್ಯಾಶ್ಯೂ? ಇಲ್ಲ, ಕ್ಯಾಶ್ಯೂಗೆ ಅಂದರೆ ನೀವು ಏನು ಬೇಕಾದ್ರೆ ಮಿಕ್ಸ್ ಮಾಡ್ಬೋದು, ಬಟ್ ಅದಕ್ಕೆ ಮೇನ್ ಆಗಿ ಕ್ಯಾಶ್ಯೂ ಬೇಕು. ಕ್ಯಾಶ್ಯೂ ಬೇಕೇ ಬೇಕು. ಇನ್ ಕೇಸ್ ನಾವೆಲ್ಲ ಕ್ಯಾಶ್ಯೂ ತಿಂದು ಖಾಲಿ ಮಾಡಿಬಿಟ್ರೆ ಅದು ನಿಮ್ಮ ಚಾಯ್ಸ್, ನೀವು ಏನು ಬೇಕಾದರೂ. ಬೇರೆ ರೈಸ್ ಆಗೋಗುತ್ತೆ, ಕ್ಯಾಶ್ಯೂ ಹಾಕ್ಲಿಕ್ಕೆ ಕ್ಯಾಶ್ಯೂ ಇರೋದಿಲ್ಲ ಅಲ್ವಾ? ಆನಿಯನ್ ಸ್ವಲ್ಪ ಬ್ರೌನಿಶ್ ಆಗಲಿ. ಓಕೆ, ರಕ್ಷಾ ಅವರೇ, ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ಮನೇಲಿ ಇರಬೇಕಾದ್ರೆ? ನಾನು ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸರ್ ರಕ್ಷಾ ಅವರು? ಡ್ಯಾನ್ಸರ್ ಫಸ್ಟ್ ಇದ್ದೆ, ಈಗ ಮ್ಯಾರೇಜ್ ಆದಮೇಲೆ ಇಲ್ಲ. ಆದರೆ ಬಟ್ ನಾನು ಡ್ಯಾನ್ಸಿಗೆ ನಾರ್ಮಲ್ ಆಗಿ ನಾನೇ ರೀಲ್ಸ್ ಎಲ್ಲ ಮಾಡುವಾಗ ರೀಲ್ಸ್ ತುಂಬ ಮಾಡ್ತೀರಾ ಟೈಮ್ ಸಿಕ್ಕಿದಾಗಲೆಲ್ಲ? ವರ್ಕ್ ಮಾಡೋ ಟೈಮಲ್ಲಿ ರೀಲ್ಸ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತಾ? ಇಲ್ಲ, ಸಂಡೇ ಟೈಮಲ್ಲಿ ಜಾಸ್ತಿ ಫ್ರೆಂಡ್ಸ್ ಎಲ್ಲ ಯಾರಾದರೂ ಇದ್ರೆ ಮಾಡ್ತಾರೆ. ಹಾಗಾದರೆ ರಕ್ಷಾ ಅವರು ಅಡುಗೆ ಮಾಡೋದು ಸಂಡೇ, ರೀಲ್ಸ್ ಮಾಡೋದು ಸಂಡೇ, ಡ್ಯಾನ್ಸ್ ಮಾಡೋದು ಸಂಡೇ, ಎಲ್ಲ ಸಂಡೇಗೆ ಬಿಟ್ಟರೆ ಎಲ್ಲಿ ನಿಮಗೆ ಫ್ರೀ ಸಿಗುತ್ತೆ ಸಂಡೇ ಕೂರೋಕ್ಕೆ ಸ್ವಲ್ಪ? ಇಲ್ಲ, ಅಂದರೆ ಅದರಲ್ಲೇ ಇರಲ್ಲ ಯಾವಾಗಲೂ ರೀಲ್ಸ್ ಅಂತ. ಆದರೆ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಯಾರಾದರೂ ಮನೆಗೆ ಬರೋವಾಗ. ಓಕೆ,
ಗ್ರೀನ್ ಚಿಲ್ಲಿ ಹಾಕೋದು. ಓಕೆ. ಒಂದು 3 ಗ್ರೀನ್ ಚಿಲ್ಲಿ ತಗೊಂಡು ಅದು ಕೂಡ ಸ್ವಲ್ಪ ಫ್ರೈ ಆಗಿ. ಈರುಳ್ಳಿ ಹದ ಕಾಯ್ತಾ ಬಂದ ಹಾಗೆ ನಾವು ಗ್ರೀನ್ ಚಿಲ್ಲಿ ಹಾಕೋಬಹುದು. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ, ರೆಡ್ಡಿಶ್ ಆಗುವಾಗ ಇದಕ್ಕೆ ಬೀನ್ಸ್ ಆ್ಯಡ್ ಮಾಡಿ. ಅಂದರೆ ನೀವು ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಬೋದು. ಓಕೆ. ನನಗೆ ಬೇಕಾಗಿರೋ ತರಕಾರಿನ ಆ್ಯಡ್ ಮಾಡ್ಕೋಬೋದಾ? ಕ್ಯಾರೆಟ್ ಅದು ಕೂಡ ಆ್ಯಡ್ ಮಾಡಿ. ನೀವು ಬೀನ್ಸ್ ತಗೊಂಡಿದ್ದೀರಾ? ಹೌದು. ಇದ್ರ ಜೊತೆ ನೀವು ಬಟಾಣಿ ಕೂಡ ಆ್ಯಡ್ ಮಾಡ್ಬೋದು. ಹಾಂ. ಒಟ್ಟು ಯಾವ ತರಕಾರಿ ನಮಗೆ ಇಷ್ಟ ಆಗುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಹೌದು. ರಕ್ಷಾ ಅವರು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ? ಮದುವೆ ಆದಮೇಲೆ ಸ್ಟಾರ್ಟ್ ಮಾಡಿದ್ದು, ಅದಕ್ಕೆ ಮುಂಚೆ ಅಡುಗೆ ಮಾಡ್ತಾ ಇದ್ದೆ? ಇಲ್ಲ, ಆಬ್ವಿಯಸ್ಲಿ ಮದುವೆ ಆದಮೇಲೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಅಡುಗೆ ಮನೆಗೆ ಹೋಗ್ತಾನೆ ಇರಲಿಲ್ಲ. ಓಕೆ. ಬರ್ತಾ ಇತ್ತಾ ಅಡುಗೆ ಮಾಡಲಿಕ್ಕೆ? ಇಲ್ಲ, ಮ್ಯಾಗಿ ಆಮ್ಲೆಟ್ ಅಷ್ಟೇ ಮಾಡ್ತಾರೆ. ನೀವು ನಾನು ಒಂದೇ ಕೆಟಗರಿ. ಅಂದರೆ ನಾನು ಈಗ ಮ್ಯಾಗಿ ಮಾಡ್ತಾ ಇದ್ದೇನೆ, ಕಲಿಬೇಕು ನೆಕ್ಸ್ಟ್ ಬೇರೆ ಬೇರೆ ರೆಸಿಪಿಗಳನ್ನು. ಹಾಗಾದರೆ ಕಲಿಯೋಕ್ಕಾಗುತ್ತೆ ಅಲ್ವಾ ಮದುವೆ ಆದಮೇಲೆ? ಕಲಿಯಲೇಬೇಕು. ಏನೆಲ್ಲ ಸ್ಪೆಷಲ್ ಮಾಡ್ತೀರಾ? ನಾನು ನಾನ್ ವೆಜ್ ತುಂಬ ಸ್ಪೆಷಲ್ ಮಾಡ್ತೀನಿ, ವೆಜ್ಜಲ್ಲಿ ಅಷ್ಟು ಎಕ್ಸ್ಪರ್ಟ್ ಅಲ್ಲ. ನಾನ್ ವೆಜ್ಜಲ್ಲಿ ಬಿರಿಯಾನಿ. ಬಿರಿಯಾನಿ, ಚಿಕನ್ನಲ್ಲಿ ಚಿಕನ್ ಪೆಪ್ಪರ್, ಚಿಕನ್ ಉರುವಲ್ ಇದೆಲ್ಲ ಮಾಡ್ತೇನೆ. ಸೂಪರ್. ಮಿಕ್ಸ್ಡ್ ಕ್ಯಾಶು ಆ್ಯಡ್ ಮಾಡಿ. ಓಕೆ. ಇವೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆದ ಕೂಡಲೇ ನಾವು ಕ್ಯಾಶು, ಅಂದರೆ ಕ್ಯಾಶು ರೈಸ್, ಕ್ಯಾಶು ಮೇಯ್ನಾಗಿ ಹಾಕಲೇಬೇಕಾಗುತ್ತೆ, ಹಾಕೊಳ್ಳೋದು. ಕ್ಯಾಶು ನಿಮಗೆ ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡ್ಬೋದು. ಕ್ಯಾಶು ಲೈಟಾಗಿ ಫ್ರೈ ಆದರೆ ಸಾಕು, ಅದು ರೈಸ್ ಜೊತೆ ಬಾಯ್ಲ್ಡ್ ಆಗ್ತದೆ. ನೆಕ್ಸ್ಟ್ ರೈಸ್ ಆ್ಯಡ್ ಮಾಡಿ. ಓಕೆ. ಇವೆಲ್ಲ ಫ್ರೈ ಆದ ಕೂಡಲೇ ನಾವು ರೈಸನ್ನು ಹಾಕೊಂಡ್ರೆ ಆಯಿತು. ರೈಸ್ ಆಲ್ರೆಡಿ ಫಸ್ಟೇ ವಾಶ್ ಮಾಡಿಟ್ಟಿದ್ದೇವೆ, ರೈಸ್ ಆ್ಯಡ್ ಮಾಡಿದರೆ. ಎಷ್ಟು ಕಪ್ ರೈಸ್ ತಗೊಂಡಿದ್ದೀರಾ ಇಲ್ಲಿ ನೀವು? ಇಲ್ಲಿ ನಾನು ಹಾಫ್ ಬೌಲ್ ತೊಗೊಂಡಿದ್ದೀನಿ. ಇದು ವೆಜಿಟೇಬಲ್ ಮತ್ತು ಇದಾದರೆ ಮಿಕ್ಸ್ ಮಾಡಬೇಕು. 2 ಬೌಲ್ ಅಷ್ಟು ನೀರು ಬೇಕಾ? ನೀರು ಸಾಕಾ? ಹಾಂ, ಸಾಕು. ಈಗ ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡಿ. ಓಕೆ. ಕ್ಯಾಶು ರೈಸ್ ಆದರೂ ಕೂಡ ಅಲ್ಲಿ ಸಾಲ್ಟ್ ಹಾಕಲೇಬೇಕಾಗುತ್ತೆ ರುಚಿಗೆ ತಕ್ಕದಾಗಿ. ಅಂದರೆ ಬೀನ್ಸ್ ಎಲ್ಲ ಆ್ಯಡ್ ಮಾಡಿದ್ರಿಂದ ಅದಕ್ಕೆ ಸಾಲ್ಟ್ ಬೇಕಾಗ್ತದೆ. ಓಕೆ. ಸಾಲ್ಟ್ ಹಾಕೋದ್ರಲ್ಲಿ ನಿಮಗೆ ಯಾವತ್ತೂ ಕನ್ಫ್ಯೂಷನ್ಸ್ ಆಗೋದಿಲ್ವಾ? ಇಲ್ಲ ಇಲ್ಲ, ಇದು ರೈಸ್ ಹಾಕಿರ್ತೀರಾ? ಓಕೆ. ಮತ್ತು ರೈಸ್ ಐಟಮಲ್ಲಿ ಸಾಲ್ಟ್ ಸ್ವಲ್ಪ ಕಮ್ಮಿನೇ ಹಾಕ್ಬೇಕು. ಹಾಂ ಹಾಂ. ಗ್ರೇವಿ ಜೊತೆ ತಿನ್ನುವಾಗ ಓಕೆ, ಕಾಂಬಿನೇಷನ್ ಚಂದ. ಓಕೆ. ಇದು ಸ್ವಲ್ಪ ಬಾಯ್ಲ್ಡ್ ಆಗಿ. ಓಕೆ ರಕ್ಷಾ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಂಡಾಗಿದೆ, ಉಪ್ಪು ಕೂಡ ಹಾಕಿದ್ದೀರಾ. ಇನ್ನೇನು ಹಾಕೋಕ್ಕೆ ಬಾಕಿ ಇರೋ ಅಂಥದ್ದು? ಇದೀಗ ಒಂದು ಬಾಯ್ಲ್ಡ್ ಆಗುವಾಗ ಒಂದು ಹಾಫ್ ಲೆಮನನ್ನು ಹಾಕಬೇಕು. ಉಪ್ಪು ಹುಳಿ ಖಾರ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟಲ್ವಾ? ಓ ಸೂಪರ್. ಹಾಗಾದರೆ ನೀವು ರೀಲ್ಸ್ ಮಾಡ್ತೇನೆ ಅಂತ ಹೇಳಿದ್ರಿ ಮಾತನಾಡುವಾಗ. ರೀಲ್ಸ್ ಮಾಡೋಕ್ಕೆ ತುಂಬ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡ್ತಾ ಇರಬೇಕಾಗುತ್ತೆ. ಇದೆಲ್ಲ ಹೇಗೆ ನ್ಯಾಚುರಲ್ ಆಗಿ ಬರುತ್ತಾ? ಫಸ್ಟ್ ಅಂದರೆ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ದಲ್ಲ, ಸೊ ಹಾಗಾಗಿ ರೀಲ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್. ಓಕೆ. ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ರಿ? ಯಾವ ಫಾರ್ಮ್ ಆಫ್ ಡ್ಯಾನ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಎಲ್ಲ ನನ್ನ ಸರ್ ಏನಿತ್ತು ಅವರೆಲ್ಲ ಕಲಿಸ್ತಾ ಇದ್ರು. ಕ್ಲಾಸಿಕ್ ಎಲ್ಲ, ವೆಸ್ಟರ್ನ್ ಎಲ್ಲ ಮಾಡ್ತೀರಾ? ಓಕೆ. ಎಷ್ಟು ವರ್ಷ ಆಯಿತು ಡ್ಯಾನ್ಸ್ ಕ್ಲಾಸ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ? ಇಲ್ಲ, ಇವಾಗ ಅಂದರೆ ಸ್ಟಾಪ್ ಮಾಡಿದ್ದೇನೆ. ಒಂದು 5 ಇಯರ್ಸಿಂದ ಸ್ಟಾಪ್ ಮಾಡಿದ್ದೇನೆ. ಅದಕ್ಕಿಂತ ಮುಂಚೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ. ಹಾಗಾದರೆ ಚೈಲ್ಡ್ಹುಡ್ಡಿಂದಲೇ ಡ್ಯಾನ್ಸ್ ಕ್ಲಾಸಿಗೆ ಹೋಗೋ ಪ್ರಾಕ್ಟೀಸ್ ಇತ್ತಾ? ಹೌದು. ಓಕೆ. ಇದು ಕೂಡ ಬೈತಾ ಬರ್ತಾ ಇದೆ ಅಲ್ವಾ? ಲೆಮನ್ ಒಂದು ಹಾಕೋದಾ ಇವಾಗ? ಒಂದು ಹಾಫ್ ಲೆಮನ್ ಮಿಕ್ಸ್ ಮಾಡಿ ಬೇಯಕ್ಕಿಡೋ ಅಂಥದ್ದು. ಹೌದು. 1-2 ವಿಷಲ್ ತೆಗಿಬೇಕು. ಕ್ಲೋಸ್ ಮಾಡಿ ವಿಷಲ್.
ಇನ್ನಿದು 2 ವಿಷಲ್ ಆಗೋ ತನಕ ನಾವು ಹಾಗೆ ಬೇಯಕ್ಕೆ ಬಿಡಬೇಕು. ಓಕೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯ. ಈಗ ಗ್ಯಾಸ್ ಆಫ್ ಮಾಡಿದೆ. ಓಕೆ ರಕ್ಷಾ ಅವರೇ, ಇವಾಗ ಇದು ಬೇಯ್ತಾ ಇದೆ ಹಾಗೆ. ಸೊ ಇದಕ್ಕೆ ನಾವು ಸೈಡ್ ಡಿಶ್ ಆಗಿ ಏನಾದರೂ ಬೇಕಾಗುತ್ತಾ ತಿನ್ನೋವಾಗ? ಇಲ್ಲ, ನಿಮಗೆ ಅದು ಬೇಕಂತ ಏನಿಲ್ಲ. ಅಂದರೆ ಅದರಲ್ಲಿ ಕ್ಯಾಶು ಇದೆ ಮತ್ತು ಬೀನ್ಸ್ ಎಲ್ಲ ನಾವು ಆ್ಯಡ್ ಮಾಡೋದ್ರಿಂದ ಬೀನ್ಸ್ ಗ್ರೀನ್ ಚಿಲ್ಲಿ ಎಲ್ಲ ಆ್ಯಡ್ ಮಾಡಿ, ಸೊ ಹಾಗಾಗಿ ಖಾರ ಸ್ವೀಟ್ನೆಸ್ ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ? ಸೊ ಹಾಗಾಗಿ ಹಾಗೆ ತಿನ್ಕೊಂಡು ಬಿಡ್ಬೋದು. ಓಕೆ, ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ. ಹೌದು. ಬೇಕು ಅಂದರೆ ನೀವು ಯಾವುದೇ ಸಲಾಡ್ ಜೊತೆ ರಾಯ್ತಾ ಸಲಾಡ್ ಮಾಡಿಕೊಂಡು ಸೈಡ್ ಡಿಶ್ ಆಗಿ ಇಟ್ಕೋಬೋದಲ್ವಾ ಇದಕ್ಕೆ? ಓಕೆ, ಈಗ ಇದ್ರದ್ದು ಏರ್ ಕಮ್ಮಿ ಆಗಿದೆ, ತೆಗಿಯೋದಾ? ಸೊ ಘಮ್ ಬರ್ತಾ ಇದೆ. ರೈಸ್ ಘಮ್ ಅಲ್ವಾ ಇದು? ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಗೆ ಹಾಕ್ಬಿಡೋದಲ್ವಾ? ಕ್ಯಾಶ್ಯೂ ರೈಸ್ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಶೂರ್, ಥ್ಯಾಂಕ್ ಯು ಸೋ ಮಚ್. ಕ್ಯಾಶ್ಯೂ ರೈಸ್ ನಮ್ಮ ರಕ್ಷಾ ಅವರ ಕೈಯಲ್ಲಿ ಸೂಪರ್ ಆಗಿ ರೆಡಿ ಆಗಿದೆ. ಹೊಟ್ಟೆ ಹಸಿತಾ ಇದೆ ಅನ್ನೋವಾಗ ಈ ಥರ ಸಿಂಪಲ್ ಆಗಿರೋ ರೆಸಿಪಿನ ಮಾಡ್ಕೊಂಡು ತಿಂತಾ ಇರ್ಬೋದು. ಬ್ರೇಕ್ಫಾಸ್ಟಿಗಂತೂ ಇನ್ನೂ ಸಖತ್ತಾಗಿರುತ್ತೆ. ಹೇಗೆ ತಯಾರು ಮಾಡಿದ್ರು ಅನ್ನೋದನ್ನು ನೀವು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಕ್ಯಾಶ್ಯೂ ರೈಸ್ ತಯಾರಿಸೋ ವಿಧಾನ: ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಜೀರಿಗೆ ಒಗ್ಗರಣೆ ಮಾಡಿಕೊಂಡು ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ಆನಂತರ ಹಸಿಮೆಣಸು, ಬೀನ್ಸ್, ಗೋಡಂಬಿ ಸೇರಿಸಿ ಹುರಿದು ಬೇಯಿಸಿ. ಬೀನ್ಸ್ ಸ್ವಲ್ಪ ಬೆಂದ ನಂತರ 1 ಕಪ್ ಬೆಳ್ತಿಗೆ ಅಕ್ಕಿ, ಅಕ್ಕಿಯ 2 ಪಟ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಸ್ವಲ್ಪ ಕುದಿ ಬಂದ ನಂತರ ನಿಂಬೆ ರಸ ಸೇರಿಸಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಕ್ಯಾಶ್ಯೂ ರೈಸ್ ರೆಡಿ. ನೋಡಿದ್ರಲ್ಲ ಕ್ಯಾಶ್ಯೂ ರೈಸ್ ಮಾಡೋದು ಹೇಗೆ ಅಂತ. ನೆಕ್ಸ್ಟ್ ಇನ್ನೊಂದು ಡಿಲಿಷಿಯಸ್ ರೆಸಿಪಿ ನಮಗೋಸ್ಕರ ಕಾಯ್ತಾ ಇದೆ. ಯಾವ ರೆಸಿಪಿ ಅಂತ ನೋಡೋಣ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಬನ್ನಿ ರಕ್ಷಾ ಅವ್ರ ಹತ್ರ ಕೇಳೋಣ ನೆಕ್ಸ್ಟ್ ರೆಸಿಪಿ ಏನು ಅಂತ. ರಕ್ಷಾ ಅವರೇ, ನಾನಂತೂ ಕ್ಯೂರಿಯಸ್ ಆಗಿದ್ದೇನೆ ಅವಾಗ್ಲಿಂದ ಸೆಕೆಂಡ್ ರೆಸಿಪಿ ಏನು ಹೇಳ್ಕೊಡ್ತಾರೆ ಅಂತ. ಸೊ ಸೆಕೆಂಡ್ ರೆಸಿಪಿ ಯಾವುದು? ಇವಾಗ ನಾನು ಪಟೋಟೊ ಪ್ಯಾಟಿ ಫ್ರೈ ಅಂತ ಮಾಡ್ತಾ ಇದ್ದೀನಿ. ಓಕೆ, ಹೇಗೆ ಮಾಡೋದು? ಅದನ್ನು ಪಟೋಟೊನ ಫಸ್ಟ್ ಸ್ಮ್ಯಾಶ್ ಮಾಡಿ ಆದಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಆಗಿ. ಓಕೆ, 3 ಪೊಟ್ಯಾಟೊ ತಗೊಂಡಿದ್ದೀರಾ? ಓಕೆ, ಪೊಟ್ಯಾಟೋನ ಬೇಯಿಸ್ಕೊಂಡು ಆಮೇಲೆ ನಾವು ಫಸ್ಟೇ ನೀವು ಬಾಯ್ಲ್ ಮಾಡಿರಬೇಕು. ಚೆನ್ನಾಗಿ ಬಾಯ್ಲ್ ಆದರೆ ಸ್ಮ್ಯಾಶ್ ಮಾಡೋಕ್ಕೂ ಈಸಿ ಆಗಿರುತ್ತೆ. ಇದನ್ನು ನಾವು ಡೀಪ್ ಫ್ರೈ ಮಾಡೋಕ್ಕಿರುತ್ತಾ? ಹೌದು. ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಅಲ್ವಾ? ಅಂದರೆ ಡೀಪ್ ಫ್ರೈ ಮಾಡೋದ್ರಿಂದ ನಾವು ಚಂದ ಅದು ನಾವು ಬೇಯಿಸ್ಕೊಳ್ಳೋವಾಗ ಚೆನ್ನಾಗಿ ಬೇಯಿಸ್ಕೊಂಡಿದ್ರೆ ಈಸಿ ಆಗುತ್ತೆ. ಇದಕ್ಕೆ ಈಗ ಮಸಾಲಾಸ್ ಆ್ಯಡ್ ಮಾಡಿ. ಓಕೆ, ಫಸ್ಟ್ ಯಾವ ಮಸಾಲ ಬೇಕು? ಇದಕ್ಕೆ ಚಿಲ್ಲಿ, ಗರಂ ಮಸಾಲ, ಜೀರಾ. ಓಕೆ, 3 ಮಸಾಲ ಹಾಕಬೇಕಾಗುತ್ತೆ.
ನಮ್ಮ ಅಡುಗೆ ಮನೆಯಲ್ಲಿ ನಾವು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹೇಗೆ ಬಳಸ್ತೇವೋ ಹಾಗೆ ಎಲ್ಲ ಡಿಶಸ್ಗೂ ಟೇಸ್ಟ್ ಕೊಡೋ ಅಂಥದ್ದು ಅರುಣಾ ಮಸಾಲರವರ ಮಸಾಲಾ ಪೌಡರ್. ಅದರಲ್ಲಿ ಅರುಣಾರವರ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇವೆ. ಸಾಕಾ? ಅರುಣಾರವರ ಗರಂ ಮಸಾಲ ಪೌಡರ್ ಸಾಕಾ? ಹಾಗೆ ಅರುಣಾರವರ ಜೀರಾ ಪೌಡರ್. ಎಲ್ಲ ಒಂದೇ ಹದಕ್ಕೆ ಹಾಕ್ಬೇಕಾಗುತ್ತಾ? ಸಾಕು. ಅಂದರೆ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾವು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ರಕ್ಷಾ ಅವರಿಗೆ ತುಂಬ ಖಾರ ಇಷ್ಟನಾ? ಹೌದು, ಖಾರ ಇಷ್ಟ. ತುಂಬ ಖಾರ ಇಷ್ಟ. ಹಾಗಾದರೆ ನೀವು ಮಾಡೋ ನಾನ್ ವೆಜ್ ರೆಸಿಪಿ ಎಲ್ಲ ಸಿಕ್ಕಾಪಟ್ಟೆ ಖಾರ ಇರ್ಬೋದಲ್ಲ? ಹೌದು, ತುಂಬ ಅಂತಲ್ಲ, ಒಂದು ಸ್ವೀಟು ಮೀಡಿಯಮ್, ಖಾರನೂ ಮೀಡಿಯಮ್. ಓಕೆ. ಜಾಸ್ತಿ ಇಷ್ಟ ಸ್ವೀಟಾ ಖಾರ? ಇಲ್ಲ, ಖಾರ 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 ಇಷ್ಟ. ಆದರೆ ನೀವು ಮಾತಾಡೋದು ನೋಡಿದ್ರೆ ತುಂಬ ಸ್ವೀಟ್ ಆಗಿದೆ ಅಲ್ವಾ? ಖಾರ ಇಷ್ಟ ಮಾತ್ರ. ಹೌದು, ಇಷ್ಟ ಮಾತ್ರ. ಓಕೆ. ನೆಕ್ಸ್ಟ್ ಇದಕ್ಕೆ ಆನಿಯನ್ ಹಾಕುವ. ಓಕೆ. ಆನಿಯನನ್ನು ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಅದು ನಾವು ಸ್ಟಫ್ ಮಾಡುವಾಗ ಆನಿಯನ್ ದೊಡ್ಡ ಪೀಸ್ ಇದ್ದರೆ ಅದು ಬಿಟ್ಕೊಳ್ಳುತ್ತೆ ಅಥವಾ ಹೊರಗೆ ಹೋಗುತ್ತೆ. ಆನಿಯನ್ಗೆ ಅಂದರೆ ಸ್ಟಫಿಂಗ್ ಇದೆಯಲ್ಲ ಪಟೋಟ, ಅದು ಅದರ ಮೇಲೆ ಡಿಪೆಂಡ್. ಓಕೆ. ಅದಕ್ಕಿಂತ ಒಂಚೂರು ಕಡಿಮೆನೇ ಹಾಕೋಬೇಕು. ಹೌದು. ನೆಕ್ಸ್ಟ್ ಇದಕ್ಕೆ ಗ್ರೀನ್ ಚಿಲ್ಲಿ ಮಿಕ್ಸ್. ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ. ಸಾಲ್ಟ್. ಓಕೆ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂಥದ್ದು ಇಷ್ಟೇ ಇಂಗ್ರೀಡಿಯೆಂಟ್ಸ್. ಹೌದು. ಇದಕ್ಕೆ ಇವಾಗ ಕಾರ್ನ್ಫ್ಲವರ್ ಮತ್ತು ಮೈದಾ ಮಿಕ್ಸ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ. ಇದು ರೆಡಿಯಾಗೋಕ್ಕೆ ಇನ್ನೂ ಟೈಮ್ ಬೇಕಾಗುತ್ತಾ ಅಥವಾ ನಾವು ಆಯಿಲ್ ಇಟ್ಕೋಬೋದಾ? ನೀವು ಆಯಿಲ್ ಇಡ್ಬೋದಾ? ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನೆಕ್ಸ್ಟ್ ಇದಕ್ಕೆ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿ. ಓಕೆ. ಕಾರ್ನ್ಫ್ಲವರ್ ಕೂಡ ಇಷ್ಟೇ ಹಾಕಬೇಕು ಅಂತ ಏನಾದರೂ ಇದೆಯಾ? ಇಲ್ಲ, 2 ಸ್ಪೂನ್ ಹಾಕಿದ್ರೆ ಸಾಕು. ನೆಕ್ಸ್ಟ್ ಮೈದಾ ಹಿಟ್ಟು ಹಾಕೋದಾ? ಹೌದು. ಮೈದಾ ಕೂಡ 1-2 ಸ್ಪೂನ್ ಹಾಕಿದ್ರೆ. ಕಾರ್ನ್ಫ್ಲವರ್ ಎಷ್ಟು ಹಾಕ್ತೇವೆ ಇದು ಅಷ್ಟೇ ಹಾಕಬೇಕಾ? ಹಾಂ, ಹೌದು. ಓಕೆ. ಮಿಕ್ಸ್ ಮಾಡಿ. ಓಕೆ. ಮಿಕ್ಸ್ ಮಾಡಿ ಆಗಿದೆಯಾ? ಓಕೆ. ನೆಕ್ಸ್ಟ್ ಇದನ್ನು ಒಂದು ಕಾರ್ನ್ಫ್ಲವರನ್ನು ವಾಟರಲ್ಲಿ ಮಿಕ್ಸ್ ಮಾಡ್ಕೋಬೇಕಾ? ಓಕೆ. ಸ್ವಲ್ಪ ವಾಟರ್ ಹಾಕೊಳ್ಳೋದಾ ಫಸ್ಟು? ಹಾಂ, ಸಾಕು. 1 ಸ್ಪೂನಷ್ಟು ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿದ್ರೆ. ಓಕೆ. ಒಂದು ಪ್ಲೇಟಲ್ಲಿ ಬ್ರೆಡ್ ಕ್ರಮ್ಸ್ ಆ್ಯಡ್ ಮಾಡಿ. ಬ್ರೆಡ್ಡನ್ನು ಆಲ್ರೆಡಿ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ. ಹೌದು. ಅದನ್ನು ನಾವು ಹಾಗೆ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಲೆಮನ್ ಒಂದು ಆ್ಯಡ್ ಮಾಡುವ. ಓಕೆ. ಸ್ವಲ್ಪ ಹುಳಿಗೆ ಅಲ್ವಾ? ಹೌದು. ನೀವು ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಲೆಮನ್ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೋಬೋದು. ನಿಮಗೆ ಬೇಕಾದರೆ ಕೈಯಲ್ಲಿ ಸ್ವಲ್ಪ ನೀರು ಕೂಡ. ಇದನ್ನು ಈ ಥರ ಮಾಡಬೇಕಲ್ಲ? ಹೌದು. ಕರೆಕ್ಟಾ? ಹಾಂ. ಇವಾಗ ನೀವು ಟೀಚರ್, ಉಂಡೆ ಮಾಡ್ಕೊಳ್ಳೋದು ಹೇಳ್ಕೊಡ್ತಿದ್ದೀರಾ. ಈಗ ಇದು ಕಾರ್ನ್ಫ್ಲವರ್ ಮಿಕ್ಸರಲ್ಲಿ ಮಿಕ್ಸ್ ಮಾಡಿ
ಬ್ರೆಡ್ ಕ್ರಮ್ಸ್ ಅಲ್ಲೂ ಕೂಡ ಮಿಕ್ಸ್ ಡಿಪ್ ಮಾಡ್ಕೊಂಡು ಮಾಡಿ Okay. ಫ್ರೈ ಮಾಡಿದ್ರೆ ಎಣ್ಣೆ ಕೂಡ ಕಾಯ್ತಾ ಬರ್ತಿದೆ ಅನ್ಸುತ್ತೆ ಅಲ್ವಾ. ಇಷ್ಟು ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಪೊಟ್ಯಾಟೊ ಪ್ಯಾಟಿ ಫ್ರೈ ಹೌದು. ರೆಡಿ ಆಗುತ್ತೆ. ಇದು ಯಾವ ಟೈಮಿಗೆ ತುಂಬ ಸೂಟೇಬಲ್ ಅಂತ ಅನ್ಸುತ್ತೆ? ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್. ಹಾಗೆ ಚಹಾ ಕಾಫಿ ಕುಡಿತಾ ಇದನ್ನ ಸೈಡಲ್ಲಿ ಇಟ್ಕೊಂಡು ತಿಂತಾ ಇದ್ರೆ ವಾವ್ ಅಂತ ಅನಿಸ್ತಾ ಹೌದು. ಇದು ಸ್ವಲ್ಪ ಕಲರ್ ಬರಬೇಕು. ಓಕೆ. ಆಲ್ರೆಡಿ ಪೊಟೊಟೊ ಬಾಯ್ಲ್ಡ್ ಆಗಿರುತ್ತೆ. ತುಂಬ ಸ್ವಲ್ಪ ಈಸಿ ಆಗುತ್ತೆ ಅಲ್ವಾ? ಪೊಟ್ಯಾಟೊ ಬಾಯ್ಲ್ಡ್ ಆಗಿರುತ್ತೆ ಆಲ್ರೆಡಿ. ಇನ್ನೇನಿದ್ರು ಇರೋವಂಥ ಉಳಿದ ಇಂಗ್ರೀಡಿಯೆಂಟ್ಸ್ ಬಾಯ್ಲ್ ಆಗಬೇಕಾಗಿರುತ್ತೆ. ಈಗ ಕಲರ್ ಬಂದಿದೆ. ಸೊ ಕಲರ್ ಬಂದರೆ ಬೆಂದಿದೆ ಅಂತ ಅರ್ಥ ಅಲ್ವಾ? ಪ್ಲೇಟ್ ರೆಡಿ ಇದೆ. ನಾನಂತೂ ಕಾಯ್ತಾ ಇರ್ತೇನೆ ಎಷ್ಟೊತ್ತಿಗೆ ಫ್ರೈ ಮಾಡಿ ಇವರು ಕೊಡ್ತಾರಪ್ಪ ನನಗೆ ಅಂತ ಹೇಳಿ. ಸೊ ಆಗಿದೆಯಾ ಫ್ರೈ? ಹಾಂ. ಈಗ ಸರ್ವ್ ಮಾಡಿ. ಓಕೆ. ಇದಕ್ಕೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು. ಪೊಟ್ಯಾಟೊ ಫ್ರೈ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ರಕ್ಷಾ ಅವರೇ. ಸಂಜೆ ಚಹಾ ಅಥವಾ ಕಾಫಿ ಕುಡಿತಾ ಸೈಡಲ್ಲಿ ಪೊಟ್ಯಾಟೊ ಪ್ಯಾಟಿ ಫ್ರೈ ತಿಂತಾ ಇದ್ರೆ ವಾವ್ ಎಷ್ಟು ರುಚಿಯಾಗಿದೆಯಲ್ಲ ಅಂತ ಅನಿಸುತ್ತೆ. ಈ ಸಿಂಪಲ್ ರೆಸಿಪಿನ ರಕ್ಷಾ ಅವರು ನನಗೆ ಹೇಗೆ ಮಾಡಿಕೊಟ್ರು ಅನ್ನೋದನ್ನು ನೀವು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಪೊಟ್ಯಾಟೊ ಪ್ಯಾಟಿ ಫ್ರೈ ತಯಾರಿಸುವ ವಿಧಾನ. ಮೊದಲಿಗೆ ಬೇಯಿಸಿದ ಆಲೂಗಡ್ಡೆಯನ್ನು ಚೆನ್ನಾಗಿ ಕಿವುಚಿಕೊಳ್ಳಿ. ನಂತರ ಅರುಣ ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ಜೀರಿಗೆ ಪುಡಿ, ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಕಾರ್ನ್ಫ್ಲೋರ್, 2 ಚಮಚ ಮೈದಾ ಹಿಟ್ಟು, ನಿಂಬೆ ರಸ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಬಳಿಕ ಚಿಕ್ಕ ಉಂಡೆಗಳಾಗಿ ಮಾಡಿ ತಟ್ಟಿಕೊಂಡು ತೆಳು ಮಾಡಿದ ಕಾರ್ನ್ಫ್ಲೋರ್ನಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಪೊಟ್ಯಾಟೊ ಪ್ಯಾಟಿ ಫ್ರೈ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ರಕ್ಷಾ ಅವರೇ, ಕ್ಯಾಶ್ಯೂ ರೈಸ್ ಇದರ ಜೊತೆಗೆ ಪೊಟ್ಯಾಟೊ ಪ್ಯಾಟಿ ಫ್ರೈ ರೆಡಿ ಆಗಿದೆ. ಟೇಸ್ಟ್ ನೋಡೋಣ. ಓಕೆ. ನೀವು ಎಕ್ಸೈಟೆಡ್ ಆಗಿದ್ದೀರಾ ಟೇಸ್ಟ್ ನೋಡೋಕ್ಕೆ? ಫಸ್ಟ್ ಯಾವುದರ ಟೇಸ್ಟ್ ನೋಡೋಣ? ಎರಡು ಸ್ಪೈಸಿ ರೆಸಿಪಿಗಳಾಗಿರೋದ್ರಿಂದಾಗಿ ರೈಸ್ ನೋಡೋಣ. ಫಸ್ಟ್ ಮಾಡಿರೋದು ರೈಸ್, ಹಾಗಾಗಿ ರೈಸ್ ಟೇಸ್ಟನ್ನು ಫಸ್ಟ್ ನೋಡೋಣ. ನೀವು ತಗೊಳ್ಳಿ, ಒಟ್ಟಿಗೆ ತಿನ್ನೋಣ. ಸಾಕಾಗಿದೆ. ಯಾಕೆ ನಿಮ್ಮ ಫೇಸಲ್ಲಿ ಏನೋ ಎಕ್ಸ್ಪ್ರೆಷನ್ ಕಾಣಿಸ್ತಾ ಇದೆ? ಡೌಟ್ ಇತ್ತಾ? ಏನಿಲ್ಲ, ಸಖತ್ತಾಗಿದೆ ರಕ್ಷಾ. ತುಂಬ ಟೇಸ್ಟಿಯಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದ್ಸಲ ಪೊಟ್ಯಾಟೊ ಪ್ಯಾಟಿ ಫ್ರೈ ಹೇಗಿದೆ ಅಂತ ಟೇಸ್ಟ್ ನೋಡೋಣ. ನೀವು ತಗೊಳ್ಳಿ. ವಾವ್, ಇದು ಚೆನ್ನಾಗಿದೆ. ನನಗೆ ಕಾಯಿ ಮೆಣಸು ಸಿಕ್ತು, ಸ್ವಲ್ಪ ಖಾರ 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 ಅಂತ ಅನಿಸ್ತಾ ಇದೆ, ಬಟ್ ಸಖತ್ತಾಗಿದೆ. ಎರಡೂ ರೆಸಿಪಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ರಕ್ಷಾ. ಇವತ್ತು ನಮ್ಮ ಅಡುಗೆ ಮನೆಗೆ ಬಂದು ನಮಗೋಸ್ಕರ ಸ್ಪೆಷಲ್ ಆಗಿರುವಂತಹ 2 ಡಿಶಸ್ನ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕುಚ್ಚಲಕ್ಕಿ. ನೋಡಿದ್ರಲ್ಲ, ತುಂಬ ಸಿಂಪಲ್ ರೆಸಿಪಿನ ಮನೆಯಲ್ಲೇ ನಾವು ಟೇಸ್ಟಿಯಾಗಿ ಈ ಥರ ರೆಡಿ ಮಾಡ್ಕೋಬೋದು. ಇವತ್ತು ರಕ್ಷಾ ಅವರು ನಮ್ಮ ಅಡುಗೆ ಮನೆಗೆ ಬಂದು ಇಷ್ಟೊಂದು ಡಿಲಿಷಿಯಸ್ ಆಗಿರುವಂಥ 2 ರೆಸಿಪಿನ ಹೇಳ್ಕೊಟ್ಟಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್,
ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾನ್. ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್. ಲವ್ ಮಾರ್ಕ್ ಬ್ಯೂಟಿ ಸೋಪ್. ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.